ಪ್ರಮುಖವಾಗಿ ಈ ಮಾಧ್ಯಮದವರಿಗೆ ಅಥವಾ ಈ ಕೆಲವೊಂದು ಬುದ್ಧಿಜೀವಿಗಳು ಹೇಳೋ ಪ್ರಕಾರ ಶ್ರೀಗಳೇ, ಈ ಭಯೋತ್ಪಾದಕರನ್ನ ನೋಡುವಂತಹ ದೃಷ್ಟಿ ಬದಲಾಗಬೇಕು. ಕೇವಲ ಒಂದು ಸಮುದಾಯಕ್ಕೆ, ಒಂದು ಧರ್ಮಕ್ಕೆ ಮಾತ್ರ ನಾವು ಭಯೋತ್ಪಾದಕರು ಅನ್ನುವಂಥದ್ದನ್ನು ಬಿಂಬಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಅನೇಕರು ವಾದಿಸುವಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ಅದು ಸೆಕೆಂಡರಿ ಅಂತ ಅನ್ಕೊಳ್ಳೋಣ. ಈ ಪ್ರೈಮರಿಯಾಗಿ ನಾವು ಗಮನಿಸಿಕೊಳ್ಬೇಕಾಗಿರುವಂಥದ್ದು ಭಯೋತ್ಪಾದಕರು ನೋಡುವಂಥ ದೃಷ್ಟಿ ಯಾವ ಥರ ಇದೆ ಅಂತ ಹೇಳಿ. ಅಂದರೆ ಆ ಭಯೋತ್ಪಾದಕರು ಚೂಸ್ ಮಾಡುವಂಥದ್ದು ಕೇವಲ ಹಿಂದೂಗಳನ್ನು ಮಾತ್ರ, ಅಥವಾ ಕೆಲವೊಂದು ಕ್ರೂರತೆ ಉಳ್ಳಂತಹ ಮನಸ್ಸುಗಳು ಚೂಸ್ ಮಾಡುವಂಥದ್ದು ಹಿಂದೂಗಳನ್ನು ಮಾತ್ರ. ಯಾಕೆ ಹಿಂದೂ ಅನ್ನುವಂಥ ಟಾರ್ಗೆಟ್ ಅಂತ? ಪ್ರಸ್ತುತವಾದ ಕಾಲಘಟ್ಟದಲ್ಲಿ ಹಿಂದೂ ಧರ್ಮ ದೇಶವನ್ನ ಆಳ್ತಾ ಇದೆ. ಹಿಂದೂ ಧರ್ಮ ದೇಶವನ್ನ ಆಳ್ತಾ ಇರುವ ಈ ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ಈ ಇಸ್ಲಾಂ ದೇಶಗಳೇನಿದೆಯಲ್ಲ ಅವುಗಳಿಗೆ ಕಣ್ಣು ಕುಕ್ತಾ ಇದೆ. ಈ ಕಣ್ಣು ಕುಕ್ಕುವ ಪರಿಸ್ಥಿತಿಯಲ್ಲಿ ಇದನ್ನ ಮ್ಯಾನೇಜ್ ಮಾಡಿಕೊಳ್ಳಿಕ್ಕೆ ಅವರಿಂದ ಆಗ್ತಾ ಇಲ್ಲ, ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ರಾಜಕೀಯ, ತಾವು ಹೇಳಿದ ಹಾಗೆ ಒಂದು ರಾಜಕೀಯ ಕಾರಣ ಇದೆ. ಶೇಖ್ ಹಸೀನಾ ಅವರಿಗೆ ಭಾರತ ರಕ್ಷಣೆ ಕೊಟ್ಟಿದೆ ಅನ್ನೋದು ಒಂದು ಕಾರಣ. ಅಲ್ಲಿ ಒಂದು ಅವರ ಸುಪ್ರೀಂ ನ್ಯಾಯಾಲಯ ಏನು ಆದೇಶವನ್ನು ಮಾಡಿದ, ಅವರಿಗೆ ಮರಣದಂಡನೆಯನ್ನು ಕೊಡಬೇಕು, ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಅಂತ ಏನು ಅಲ್ಲಿಯ ನ್ಯಾಯಾಲಯ ಹೇಳಿಕಲ್ಲ, ಅವಾಗ ಯೂನು ಸರ್ಕಾರದ ಮನಸ್ಥಿತಿ ಏನಿತ್ತು ಅಂತಂದ್ರೆ ಶೇಖ್ ಹಸೀನಾರನ್ನ ಭಾರತ ಸರ್ಕಾರ ಸರೆಂಡರ್ ಮಾಡತ್ತೆ ಅನ್ನುವ ಮನಸ್ಥಿತಿ ಇತ್ತು ಅವರಿಗೆ. ಆದ್ರೆ ಭಾರತ ಸರ್ಕಾರ ಸಾಂವಿಧಾನಿಕವಾಗಿರ್ತಕ್ಕಂಥ ವ್ಯವಸ್ಥೆಯ ಒಳಗೆ ನಮ್ಮಲ್ಲಿ ಬ್ರಿಕ್ಸ್ ರಾಷ್ಟ್ರ ಮತ್ತೆ ಶೃಂಗ ರಾಷ್ಟ್ರ ಅನ್ನುವ ಒಂದು ಸಪ್ತ ರಾಷ್ಟ್ರಗಳ ಒಂದು ಒಕ್ಕೂಟ ಇದೆ. ಈ ಒಕ್ಕೂಟದ ನಿಯಮಾವಳಿಗಳಲ್ಲಿ ಯಾವ ನಿಯಮಗಳನ್ನ ಆಯಾಯ ರಾಷ್ಟ್ರಗಳು ಅಳವಡಿಸಿಕೊಂಡಿದೆಯೋ ಆ ನಿಯಮಗಳಿಗೆ ಬದ್ಧವಾಗಿ ಆಯಾಯ ಸರ್ಕಾರಗಳು ನಡೆದುಕೊಳ್ಳಬೇಕು ಅನ್ನೋದು ವಿದೇಶಾಂಗ ನೀತಿ. ಆ ವಿದೇಶಾಂಗ ನೀತಿಯ ಅಡಿಯಲ್ಲಿ ಭಾರತ ಇದೆ. ಹಾಗಾಗಿ ಭಾರತ ಒಂದು ಸಂದೇಶವನ್ನ ಕಳಿಸಿಕೊಟ್ಟಿದೆ ಅಂತಂದ್ರೆ, ನೀವು ಶೇಖ್ ಹಸೀನಾ ವಿಷಯದಲ್ಲಿ ಭಾರತವನ್ನ ನೋಡ್ಬೇಡಿ, ನಮ್ಮದು ಶಾಂತಿಯ ರಾಷ್ಟ್ರ, ನಾವು ಎಲ್ಲರಿಗೂ ಆಶ್ರಯ ಕೊಡ್ತೇವೆ, ಆಶ್ರಯ ಕೊಡೋದೇ ನಮ್ಮ ಧರ್ಮ ಎನ್ನುವುದನ್ನು ಭಾರತ ಸರ್ಕಾರ ಖಡಕ್ಕಾಗಿ ಹೇಳಿದೆ. ಆದ್ರೆ ಯೂನು ಸರ್ಕಾರ ಮತಾಂಧತೆ ಮತ್ತೆ ಪ್ರಲೋಭನೆಗೆ ಒಳಗಾಗಿದೆ. ಅಲ್ಲಿ ಬಂಡುಕೋರ ಒಂದು ವ್ಯವಸ್ಥೆಯನ್ನೇ ಯೂನಿ ಸರ್ಕಾರ ಸೃಷ್ಟಿ ಮಾಡಿದೆ. ಈ ಪರಿಸ್ಥಿತಿಯಲ್ಲಿ ಆ ಬಂಡುಕೋರರನ್ನ ಬಂಧಿಸಿ ಸರ್ಕಾರ ಬಂಧಿಸಲಿಲ್ಲ. ಬಂಧಿಸದಿದ್ದ ಪರಿಣಾಮ ಇವತ್ತು ಅಲ್ಲಿ ಹಿಂದೂಗಳು ಒಳಗಾಗಿದ್ದಾರೆ. ಮತ್ತೆ ತಾವು ಹೇಳಿದ ಹಿಂದೂಗಳು ಅಲ್ಲಿ ಅಲ್ಪಸಂಖ್ಯಾತರು. ಹಾಗಾಗಿ ಅಲ್ಪಸಂಖ್ಯಾತರಾಗಿರುವುದರಿಂದ ಅವರಿಗೆ ಸಿಗುವ ಸವಲತ್ತುಗಳು ಇರಬಹುದು ಅಥವಾ ರಕ್ಷಣೆ ಸಿಗಬಹುದು, ಅದು ಮೂಲಭೂತವಾಗಿ ಹೆಚ್ಚೆಚ್ಚು ಸಿಗಬೇಕು, ಆದ್ರೆ ಸಿಗ್ತಾ ಇಲ್ಲ, ದುರ್ದೈವ. ಖಂಡಿತ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವಂಥವರಿಗೆ ಭಾರತದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಗಳಿದೆ ಅನ್ನುವಂಥದ್ದನ್ನ ಅನುಭವಿಸಿದವರಿಗೆ ಗೊತ್ತು. ಅದನ್ನು ನಾವು ಮತ್ತೆ ಈ ಕಾರ್ಯಕ್ರಮದ ಮುಖಾಂತರ ಹೇಳಬೇಕಾಗಿರುವಂಥದ್ದು ಏನಿಲ್ಲ. ಆದರೆ ಬೇರೆ ದೇಶಗಳಲ್ಲಿ ಇರುವಂಥ ಅಲ್ಪಸಂಖ್ಯಾತರು, ಅಂದರೆ ಅಲ್ಲಿರುವಂಥ ಅಲ್ಪಸಂಖ್ಯಾತರು ಅಂತ ಹೇಳಿದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಅಲ್ಲಿರುವಂಥ ಮುಸಲ್ಮಾನರಲ್ಲ, ಅಲ್ಲಿರುವಂಥ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಅದು ಹಿಂದೂಗಳು. ಆ ಹಿಂದೂಗಳು ಅನುಭವಿಸ್ತಾ ಇರುವಂಥ ನೋವು ಯಾವ ರೇಂಜಿಗಿದೆ ಅಂತ ಹೇಳಿದ್ರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಶ್ರೀಗಳೇ, ಮೊನ್ನೆಯ ವಿಚಾರವನ್ನ ಅಥವಾ ದೃಶ್ಯವನ್ನ ಕೂಡ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ಬೋದು. ಒಬ್ಬ ಹಿಂದೂವನ್ನ ಆತ ಹಿಂದೂ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ, ಆತನ ತಪ್ಪು ಏನೋ ಇರ್ಬೋದು, ಅದು ಇನ್ನೂ ಕೂಡ ಸಾಬೀತಾಗಿಲ್ಲ, ಆದರೆ ಆತ ಹಿಂದೂ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಆತನನ್ನ ಬೆತ್ತಲುಗೊಳಿಸಿ ಮರಕ್ಕೆ ಕಟ್ಟಿ ಹಾಕಿ ಕೇವಲ ಅಲ್ಲಿಗೆ ನಿಲ್ಲಿಸಿದ್ರೆ ಓಕೆ ಪರವಾಗಿಲ್ಲ ಅಂತ ಹೇಳಿ ಬಿಟ್ಟು ಬಿದ್ದಿತ್ತು. ಆದರೆ ಆತನನ್ನು ಸಜೀವವಾಗಿ ದಹನ ಮಾಡುವಂತಹ ಅಂತಹ ಕ್ರೂರ ಮನಸ್ಥಿತಿ ಉಳ್ಳಂತಹ ಒಂದು ಸಮುದಾಯನೋ ಅಥವಾ ಒಂದು ದೇಶ ಇದೆ ಅಂತ ಹೇಳಿದ್ರೆ ನಾವು ಯಾವ ಮಟ್ಟಕ್ಕೆ ತಲುಪಿದ್ದೇವೆ ಅಂತ ಹೇಳಿದ್ರೆ, ಅಥವಾ ಅವರ ಮನಸ್ಥಿತಿ ಎಲ್ಲಿಗೆ ತಲುಪಿದೆ ಅಂತ. ಈಗ ನಾವು ಈ ವಿಷಯವನ್ನ ನಮ್ಮ ಟಿವಿಯ ಮುಖಾಂತರ ಚರ್ಚೆ ಮಾಡ್ತೇವೆ ಅಂತಂದ್ರೆ ಅದರ ಬಗ್ಗೆ ಗುಳ್ಳೆ ಬೀಸುವವರಿದ್ದಾರೆ. ಇವರಿಗೆ ಯಾಕೆ ವಾಗ್ಲಾದ ವಿಷಯ? ಇಲ್ಲಿ ಬೇಕಾದಷ್ಟು ವಿಷಯಗಳಿದ್ದಾವಲ್ಲ ನೋಡಿ, ಅದನ್ನೇ ಬಿಟ್ಟು ಇವ್ರು ಇದಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಏನ್ ಲೈವ್ ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ ಕೂಡ ಓದಿದ್ವಿ. ಇದು ವಿಷಯ ಇರೋದು ಏನ್ ಗೊತ್ತಾ? ಈ ವಿಷಯ ಏನಂತಂದ್ರೆ, ಒಂದು ಅಂತಾರಾಷ್ಟ್ರೀಯ ವ್ಯವಸ್ಥೆಯ ಒಳಗೆ ನಮ್ಮ ಭಾರತ ದೇಶವನ್ನು ಬೇರೆ ರಾಷ್ಟ್ರಗಳು, ಅದರಲ್ಲೂ ಕೂಡ ಬಾಂಗ್ಲಾ ಮತ್ತೆ ಪಾಕಿಸ್ತಾನ ಯಾವ ದೃಷ್ಟಿಯಿಂದ ನೋಡ್ತದೆ, ಅಥವಾ ಅಮೆರಿಕ ಚೈನಾ ಯಾವ ದೃಷ್ಟಿಯಿಂದ ನೋಡ್ತದೆ, ಇದು ಬಹಳ ಮುಖ್ಯವಾಗಿರುವ ವಿಷಯ. ಇಲ್ಲಿಯ ಅಲ್ಪಸಂಖ್ಯಾತರು, ಭಾರತೀಯ ಪ್ರಜ್ಞೆ ಉಳ್ಳವರು ಅದನ್ನು ಕೊಂಡಾಡ್ತಾರೆ. ಈ ಮತಾಂಧತೆಯನ್ನ ಆಮೇಲೆ ಇರಿಸಿಕೊಂಡವರಿಗೆ ಅದೆಲ್ಲ ಹಳದಿ ರೋಗ ಇದ್ದವನಿಗೆ ಎಲ್ಲ ಹಳದಿ ಕಾಣ್ತದೆ ಅನ್ನುವ ಮನಸ್ಥಿತಿ ಅದು.
ಕೆಲವು ರಾಜಕೀಯ ಪಕ್ಷಗಳ ಮನಸ್ಥಿತಿಯೂ ಅದೇ. ಅಂದ್ರೆ ಬಾಂಗ್ಲಾದಲ್ಲಿ ಈ ಘಟನೆ ಆಗತ್ತಲ್ಲ, ಇದು ಭಾರತದಲ್ಲೂ ಅಲ್ಲಿ ಇಲ್ಲಿ ನಡೀತಾ ಇದೆಯಲ್ಲ, ಅಥವಾ ಉತ್ತರ ಪ್ರದೇಶದಲ್ಲೂ ನಡೀತಾ ಇದೆಯಲ್ವಾ ಎನ್ನುವ ವಿಷಯವನ್ನ ಅವರು ಮುನ್ನೆಲೆಗೆ ತರ್ತಾರೆ. ಹ್ಮ್ ಹ್ಮ್ ಅದು ಉತ್ತರ ಪ್ರದೇಶದಲ್ಲಿ ಒಂದು ಅಕ್ಲಾಕ್ ಪ್ರಕರಣ ಐತಲ್ಲ, ದೆಹಲಿಯಲ್ಲಿ ಒಂದು ಪ್ರಕರಣ ಐತಲ್ಲ, ಇದನ್ನೆಲ್ಲ ಅದಕ್ಕೆ ತಗಲಾಕಿಸ್ತಾರೆ. ಹ್ಮ್ ಅದೇ ಕನ್ನಯ್ಯ ಪ್ರಕರಣಕ್ಕೆ ಅವರು ಚುಪ್ ಅಂತಾರೆ, ಕನ್ನಯ್ಯ ಪ್ರಕರಣಕ್ಕೆ ಅವರು ಬಾಯಿ ತೆರೆಯೋದಿಲ್ಲ. ಹ್ಮ್ 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 ಈ ವಿಷಯವನ್ನು ನಾವು ಗಮನಿಸಿದಾಗ ಇಲ್ಲಿ ನಮ್ಗೆ ಬಾಂಗ್ಲಾದ ಮೇಲೆ ಯಾಕೆ ನಮಗೆ ಪ್ರೀತಿ ಇದೆ ಅಂತಂದ್ರೆ, ಸನ್ಮಾನ್ಯ ಆಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಇಂದಿರಾ ಗಾಂಧೀಜಿಯವರು ಹ್ಮ್ ಭಾರತದಿಂದ ಬಾಂಗ್ಲಾ ವಿಮೋಚನೆಗೊಳಗಾಗುವಾಗ ಸಮಸ್ಯೆ ಏನಿತ್ತು, ಪಾಕಿಸ್ತಾನದಿಂದ ಅವರು ಹಿಂಸೆಗೊಳಗಾಗ್ತಾ ಇದ್ರು. ವೆಸ್ಟ್ ಪಾಕಿಸ್ತಾನ ಮತ್ತೆ ದಕ್ಷಿಣ ಪಾಕಿಸ್ತಾನ ಮತ್ತೆ ಉತ್ತರ ಪಾಕಿಸ್ತಾನ, ಹ್ಮ್ ಅಲ್ಲಿ ತುಂಬಾ ಹಿಂಸೆ ಇತ್ತು ಬಾಂಗ್ಲಾದವರಿಗೆ. ಆ ಹಿಂಸೆಯನ್ನ ತಡೀಲಿಕ್ಕಾಗಿ ಸನ್ಮಾನ್ಯ ಆವತ್ತಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಇಂದಿರಾ ಗಾಂಧೀಜಿಯವರು ಆ ಬಾಂಗ್ಲಾ ವಿಮೋಚನೆಗಾಗಿ ಇಲ್ಲಿಂದ ಸುಮಾರು 40,000 ಸೈನಿಕರನ್ನ ಬಾಂಗ್ಲಾಕ್ಕೆ ಕೊಟ್ಟರು, ತ್ಯಾಗ ಮಾಡಿಕೊಟ್ರು. ಬಾಂಗ್ಲಾ ವಿಮೋಚನೆ ಆಯಿತು. ಆದ್ರೆ ಇವತ್ತು ಬಾಂಗ್ಲಾ ಆ ವಿಷಯವನ್ನು ಮರೆತು ಬಿಟ್ಟಾಗಿದೆ. ನೋಡಿ, ಎಲ್ಲಿವರೆಗೆ ಅಂದ್ರೆ ಅವರಿಗೆ ತಿನ್ಲಿಕ್ಕೆ ಆಹಾರ, ಉಡ್ಲಿಕ್ಕೆ ಬಟ್ಟೆ, ಮತ್ತು ಅವರಿಗೆ ಉದ್ಯೋಗ, ಇಲ್ಲೆಲ್ಲ ವರ್ಷಕ್ಕೆ ಭಾರತ ಸುಮಾರು 40,000 ಕೋಟಿಗಿಂತ ಮೇಲೆ ವ್ಯಯಿಸ್ತದೆ. ಅದು ಲಕ್ಷ ಕೋಟಿ ಇರಬಹುದು, ನನಗೆ ಸ್ವಲ್ಪ ಲೆಕ್ಕದ ವ್ಯತ್ಯಾಸ ಇದೆ ನಮ್ಮಲ್ಲಿ. ಅಷ್ಟು ವ್ಯಯಿಸ್ತದೆ ಭಾರತ ಪ್ರತಿ ವರ್ಷಕ್ಕೆ. ಹ್ಮ್ ಹಾಗಾಗಿ ಈ ಮನಸ್ಥಿತಿಯಲ್ಲಿ ಬಾಂಗ್ಲಾ ಅದನ್ನು ಒಪ್ಪಿಕೊಳ್ಳೋದು ಬಿಟ್ಟು ಹ್ಮ್ ಭಾರತವನ್ನು ಎದುರು ಹಾಕಿಕೊಂಡು ಇವರು ಪಾಕಿಸ್ತಾನದ ಜೊತೆ ವ್ಯವಹಾರ ಕುದುರಿಸಲಿಕ್ಕೆ ನೋಡ್ತಾರೆ. ಅಂದ್ರೆ ಶತ್ರುವಿನ ಶತ್ರು ಮಿತ್ರ ಅಂತ ಅಂತಾರಲ್ಲ, ಈಗ ಪಾಕಿಸ್ತಾನ ಭಾರತದ ಜೊತೆ ಶತ್ರುವಿನ ರೂಪದಲ್ಲಿ ಇದೆ. ಹ್ಮ್ ಹಾಗಾಗಿ ಭಾರತವನ್ನು ಎದುರು ಹಾಕೊಳ್ಬೇಕು ಅಂತ ತಾನೇ ಅವರು ಪಾಕಿಸ್ತಾನದ ಜೊತೆ ಈಗ ವ್ಯವಹಾರ ಕುದುರಿಸಿರೋದು. ಹ್ಮ್ ಇದಕ್ಕೆ ಇಂಡೈರೆಕ್ಟ್ ಆಗಿ ಚೈನಾ ಮತ್ತೆ ಅಮೆರಿಕ ಇದಕ್ಕೆ ಎಣ್ಣೆ ಸುರಿತಾ ಇದೆ. ಓಕೆ ಓಕೆ ಹ್ಮ್ 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 ನೋಡಿ ಎಲ್ಲಿವರೆಗೆ ಅಂದ್ರೆ, ಈ ಘಟನೆ ಆದಾಗ ಪಾಕಿಸ್ತಾನದ ಒಬ್ಬ ರಕ್ಷಣಾ ಮಂತ್ರಿ ಗುಲ್ಲೆಬ್ಬಿಸ್ತಾನೆ, ಭಾರತ ಏನಾದ್ರೂ ಈ ವಿಷಯದಲ್ಲಿ ಮಧ್ಯಕ್ಕೆ ಬಂದ್ರೆ ನಾವು ಭಾರತವನ್ನು ಬಿಡೋದಿಲ್ಲ ಅಂತ ಗುಲ್ಲೆಬ್ಬಿಸ್ತಾನೆ. ಅಂದ್ರೆ ಈ ಭಾರತದ ಒಂದು ಸಿಂಧೂರ ಪ್ರಕರಣದಲ್ಲಿ, ಅರ್ಥಾತ್ ಭಾರತ ಏನು ಕಾರ್ಯಾಚರಣೆಯನ್ನ ಮಾಡಿತಲ್ಲ, ಆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ, ಆದ್ರೆ ಇವತ್ತು ಈ ತರ ಮಾಡ್ತೀವಿ. ಹ್ಮ್ 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 ಖಂಡಿತ ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು, ಹ್ಮ್ ಎಸ್ ಎಸ್ ಹೇಳಿ ಶ್ರೀ. ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು, ಬಾಂಗ್ಲಾದೇಶ ಪಾಕಿಸ್ತಾನವನ್ನ ಮೆಚ್ಚಿಸ್ಲಿಕ್ಕೆ ಹೋಗಿ ಈಗ ಎಣ್ಣೆ ಸೀಗೆಕಾಯಿ ಸಂಬಂಧದ ಹಾಗೆ ಬಾಂಗ್ಲಾ ನಮ್ಮಲ್ಲಿ ತಗಲಾಕೊಂಡಿದೆ. ಹ್ಮ್ 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 ಎಸ್, ಈಗ ಈ ವಿಚಾರದಲ್ಲೂ ಕೂಡ ಅಂದ್ರೆ ಪ್ರಮುಖವಾಗಿ ಗಲಭೆ ಎದ್ದಿರುವಂಥದ್ದು ಶರೀಫ್ ಹೊಸ್ಮಾನ್ ಹಾದಿಯವರ ಆ ವ್ಯಕ್ತಿಯ ಆ, ಹತ್ಯೆಯ ಬಳಿಕ ಈ ಗಲಭೆ ಎದ್ದಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸುವುದಾದ್ರೆ, ಈಗ ಒಬ್ಬ ವ್ಯಕ್ತಿಯ ಬಂಧನ ಆಗಿದೆ. ಅಂದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಬೈಕನ್ನು ಬಳಸಲಾಗಿತ್ತು, ಆ ಬೈಕ್ನ ಮಾಲಕ ಆಗಿರುವಂತಹ ಮೊಹಮ್ಮದ್ ಅಬ್ದುಲ್ ಹಸನ್ ಅನ್ನ ಬಂಧನ ಆಗಿದೆ. ಜೊತೆಗೆ ಯಾರು ಹತ್ಯೆಯನ್ನ ಮಾಡಿರಬಹುದು ಅನ್ನುವಂಥದ್ದನ್ನು ಕೂಡ ಈಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅವರ ಬಂಧನ ಆಗಿಲ್ಲ. ಫೈಸಲ್ ಕರೀಂ ಮಸೂದ್ ಮತ್ತು ಅಲಂಗೀರ್ ಹುಸೇನ್ ಅನ್ನುವಂಥ ಇಬ್ಬರು ಹಂತಕರನ್ನ ಈಗ ಗುರುತಿಸಲಾಗಿದೆ. ಅಂಡ್ ಈ ವಿಚಾರವನ್ನ ಗಮನಿಸುವುದಾದ್ರೆ, ಇದರಲ್ಲಿ ಒಬ್ಬ ವ್ಯಕ್ತಿ ಈಗಾಗಲೇ 2 ಬಾರಿ ಹಲವು ಪ್ರಕರಣಗಳಲ್ಲಿ ಆತ ರೂಢಿಯಾಗಿದ್ದ ಮತ್ತು ಆತನನ್ನ 2 ಬಾರಿ ಜಾಮೀನಲ್ಲಿ ಬಿಡಿಸಲಾಗಿದೆ. ಆ 2 ಬಾರಿ ಜಾಮೀನಲ್ಲಿ ಬಿಡಿಸಿರುವಂತಹ ಸಂಘಟನೆ ಯಾವುದು ಅಂತ ಕೇಳಿದ್ರೆ, ಅದು ಇಸ್ಲಾಮಿ ಸಂಘಟನೆ, ಜಮಾತ್ ಇಸ್ಲಾಮಿ ಸಂಘಟನೆ 2 ಬಾರಿ ಆತನನ್ನ ಜಾಮೀನಿನ ಮುಖಾಂತರ ಬಿಡಿಸಿರುವಂಥದ್ದು. ಸೊ ಒಟ್ಟಿನಲ್ಲಿ ಇದರ ಹಿಂದ್ಗಡೆ ಜಮಾತ್ ಇಸ್ಲಾಂ ಸಂಘಟನೆ ಇರುವಂಥದ್ದು ಕೂಡ ಒಂದು ಕಡೆ ಸ್ಪಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥ ವಿಚಾರವೂ ಕೂಡ.